ಜೂನಿಯರ್ ಚೇಂಬರ್ಸ್ ಆಫ್ ಇಂಟರ್ನ್ಯಾಷನಲ್ JCI ಸಮುದಾಯದಲ್ಲಿ ಯುವಜನತೆಗೆ ಅಭಿವೃದ್ಧಿ ಅವಕಾಶಗಳನ್ನು ನೀಡುತ್ತಾ ಇರುವ ಒಂದು ಏಕೈಕ ಸಂಸ್ಥೆ. ಸೊ ನಾವು ಪುತ್ತೂರಲ್ಲಿ JCI ಪುತ್ತೂರು ನಿಯೋ ಪ್ರೈಮ್ ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಆಶಯದಲ್ಲಿ ಪುತ್ತೂರಿನಲ್ಲಿ ಆಸಕ್ತ ವಿವಿಧ ಉದ್ಯಮ ಮತ್ತು ಉದ್ಯೋಗ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಅವರಿಗೆ ವೃತ್ತಿಪರ ಬೆಳವಣಿಗೆ ಮತ್ತು ಸಮುದಾಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಳ್ಳುವ ಒಂದು ವೇದಿಕೆಯಾಗಿ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾರ್ಮಲ್ ಆಗಿ 18ರಿಂದ 40 ವರ್ಷದ ಯುವ ಉದ್ಯಮ ಮತ್ತು ವೃತ್ತಿಪರರಿಗೆ ವಿವಿಧ ಕಾರ್ಯಕ್ರಮಗಳು, ಸಮಾಜದಲ್ಲಿ ವಿವಿಧ ಕಾರ್ಯಕ್ರಮಗಳು, ಆಮೇಲೆ ವ್ಯವಹಾರದಲ್ಲಿ ಅಭಿವೃದ್ಧಿ, ಸಮುದಾಯ ಅಭಿವೃದ್ಧಿ, ಆಡಳಿತ ಸುಧಾರಣೆ ಹಾಗೂ ಸ್ಥಳೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದಂಥ ಒಂದು ನೆಟ್ವರ್ಕಿಂಗ್ ಇಂತಹ ಅವಕಾಶಗಳಿವೆ. ಆ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಈ ಬೆಳೆಯುತ್ತಿರುವ ನಗರವಾಗಿರೋ ಪುತ್ತೂರಿಗೆ ಒಂದು ಯುವ ಜನತೆಗೆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಳ್ಳುತ್ತಾ JCI ಪುತ್ತೂರು ನಿಯೋ ಪ್ರೈಮ್ ಅಂತೇಳಿ ನಾಳೆ ಸಾಯಂಕಾಲ ಉದ್ಘಾಟನೆ ಸಮಾರಂಭ ಮತ್ತು ಪದಪ್ರದಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ನಿಯೋಜಿತ ಅಧ್ಯಕ್ಷರ ಅಶ್ವಿನಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವು JCI ನಿಯೋ ಪ್ರೈಮ್ ಎಂಬ ಸಂಸ್ಥೆಯನ್ನು ನಾಳೆ ಅಂದರೆ ಶುಕ್ರವಾರ 14ನೇ ತಾರೀಕು ಸಮಯ ಸಂಜೆ 7 ಗಂಟೆಗೆ ಉದ್ಘಾಟನೆ ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮುಖ್ಯ ಅತಿಥಿಗಳಾಗಿ JFS ಸಂತೋಷ್ ಶೆಟ್ಟಿ, ವಲಯಾಧ್ಯಕ್ಷರು ವಲಯ 15 ಹಾಗೂ JC ಡಾಕ್ಟರ್ ಹರಿಣಾಕ್ಷಿ ಕರ್ಕೇರ ಇವರು ಉಪಾಧ್ಯಕ್ಷರು, JCI ಸೆನೆಟರ್ ವೇಣುಗೋಪಾಲ್ SJ ತಂಡದ ತರಬೇತುದಾರರು, JCI ನ್ಯಾಷನಲ್ ಟ್ರೈನರ್ ಇವರ ಉಪಸ್ಥಿತಿಯಲ್ಲಿ ನಾಳೆ ಉದ್ಘಾಟನೆ ಸಂಭ್ರಮ ಬಪ್ಪಳಿಗೆ ಟವರಲ್ಲಿರುವ ಸಂಭ್ರಮ ಹಾಲಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.